ಹೇಮಾವತಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ನಿರ್ಮಾಣಕ್ಕಾಗಿ 2009-10ರಲ್ಲಿ ಜಟ್ಟಿ ಅಗ್ರಹಾರ ರೈತರಿಂದ ಭೂ ಸ್ವಾಧೀನಪಡಿಸಿಕೊಂಡ ಜಮೀನಿನ ಭೂ ಪರಿಹಾರವನ್ನು 2018ರಲ್ಲಿ ನ್ಯಾಯಾಲಯದ ಆದೇಶದ ನಂತರವೂ ನೀಡದಿರುವ ಪರಿಣಾಮ ಪಟ್ಟಣ ಪಂಚಾಯಿತಿಯ ಪೀಠೋಪಕರಣ ವಶಪಡಿಸಿಕೊಳ್ಳುವಂತೆ ಮಧುಗಿರಿ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಲಯ ಆದೇಶ ಮಾಡಿರುವ ಘಟನೆ ಗುರುವಾರ ನಡೆದಿದೆ. ಕೊರಟಗೆರೆ ತಾಲೂಕು ಚಿನ್ನರಾಯನದುರ್ಗ ಹೋಬಳಿ ಜಟ್ಟಿ ಅಗ್ರಹಾರ ಗ್ರಾಮದ ರೈತರಾದ ಬಸವರಾಜು ಮತ್ತು ನಂದೀಶ್ ಎಂಬುವರ ಜಮೀನನ್ನು 2009ರಲ್ಲೇ ಹೇಮಾವತಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. 2018ರಲ್ಲೇ ಅಗ್ರಹಾರ ರೈತರಿಗೆ ತಕ್ಷಣ ಭೂ ಪರಿಹಾರ ನೀಡುವಂತೆ ಕೊರಟಗೆರೆ ಪಟ್ಟಣ ಪಂಚಾಯಿತಿಗೆ ಮಧುಗಿರಿ ಸಿವಿಲ್ ನ್ಯಾಯಾಲಯವು ಆದೇಶ ಮಾಡಿದೆ. ಜಟ್ಟಿ ಅಗ್ರಹಾರ ಗ್ರಾಮದ ರೈತ ಬಸವರಾಜು ಮಾತನಾಡಿ, ಹೇಮಾವತಿ ನೀರಿನ ಘಟಕ ನಿರ್ಮಾಣಕ್ಕಾಗಿ 2009ರಲ್ಲಿ ನಮ್ಮ ಜಮೀನು ಸ್ವಾಧೀನ ಮಾಡಿದ್ದಾರೆ. 2018ರಲ್ಲಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ಮಾಡಿದೆ. ನಮಗೆ ಇನ್ನು 48 ಲಕ್ಷಕ್ಕೂ ಅಧಿಕ ಭೂ ಪರಿಹಾರ ಬರಬೇಕಿದೆ. ನ್ಯಾಯಾಲಯದ ಆದೇಶವನ್ನು ಪಟ್ಟಣ ಪಂಚಾಯಿತಿಯು ಪಾಲನೆ ಮಾಡದಿರುವ ಹಿನ್ನೆಲೆ ಇಂದು ಪೀಠೋಪಕರಣ ಜಪ್ತಿಗೆ ಆದೇಶ ಮಾಡಲಾಗಿದೆ ಎಂದು ಜಟ್ಟಿ ಅಗ್ರಹಾರ ಗ್ರಾಮದ ರೈತ ಬಸವರಾಜು ತಿಳಿಸಿದ್ದಾರೆ. 2008-9ರಲ್ಲಿ ನಮ್ಮದು ಜಮೀನು ಅಕ್ವೈರ್ ಮಾಡಿದ್ರು. 3 ಜನಕ್ಕೂ ಅಕ್ವೈರ್ ಮಾಡಿದ್ವಿ. ರಮೇಶ್ ಅನ್ನೋರ್ದು, ಬಸವರಾಜು ಅನ್ನೋರ್ದು, AS ಬಸವರಾಜು ಹಿರೇಮಠವನ್ನು 3 ಜನದ್ದು ಅಕ್ವೈರ್ ಮಾಡಿದ್ಮೇಲೆ ಏನೋ ಅಲ್ಪ ಸ್ವಲ್ಪ ಅಮೌಂಟ್ ಕೊಟ್ಟು ಇದು ಮಾಡಿದ್ರು. ನಮಗೆ ಆಗೋದಿಲ್ಲ ಅಂತಂದ್ಬಿಟ್ಟು ನಾವು ಕೋರ್ಟ್ಗೆ ಹೋಗಿ 2018ರಲ್ಲಿ ಕೋರ್ಟ್ ಆರ್ಡ್ರ್ ಮಾಡಿಸಿದ್ವಿ. ಇಷ್ಟು ಅಮೌಂಟ್ ಕೊಡಬೇಕು ರೈತರಿಗೆ, ಅದು ಎಲ್ಲ ಸೈಟ್ ಆಗೋ ಜಾಗ, ಊರಿನ ಪಕ್ಕದ ಜಾಗ ಇದೆ ಅಂತ ಹೇಳಿ ಕೋರ್ಟ್ ಆರ್ಡ್ರ್ ಮಾಡಿಸಿದ್ವಿ. ನಮಗೊಂದು 10 ಲಕ್ಷ ಕೊಟ್ಟರು, ಇನ್ನೊಂದೊಬ್ಬರಿಗೆ 30 ಲಕ್ಷ ಕೊಟ್ಟರು, ಇನ್ನೊಬ್ಬರಿಗೆ 10 ಲಕ್ಷ ಕೊಟ್ಟಿದ್ದಾರೆ. ಅದು ಇನ್ನೂ ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕು. 18ರಿಂದನೂ ಈಗ 22ನೇ ಇಸ್ವಿವರೆಗೂ ನಾವು ವಾರ್ನಿಂಗ್ ಮಾಡಿ ಸಾಕಾಯಿತು. ತಿರ್ಗಾ ಮತ್ತು ಈ ಹಿಂದೆ ಇದ್ದ CO ಲಕ್ಷ್ಮಣ್ ಅವ್ರಿಗೆ ಅರೆಸ್ಟ್ ವಾರೆಂಟ್ ಮಾಡಿ ಕೋರ್ಟಿಗೆ ತೊಗೊಂಡೋಗಿದ್ವಿ ಮಧುಗಿರಿಗೆ. ಅವರು ಅಲ್ಲಿಗೆ ಬಂದು 22 ಏಪ್ರಿಲ್ ಒಳಗೆ ನಾನು ತೀರಿಸ್ಬಿಡ್ತೀನಿ ಅಂತ ಬೇಲ್ ತೊಗೊಂಡು ಜಡ್ಜ್ ಅವ್ರ ಹತ್ರ ಮನವಿ ಮಾಡಿಕೊಂಡು ಬರ್ಕೊಟ್ಟು ಬಂದರು. ಬಂದ ಮೇಲೆ ಅವರು ಟ್ರಾನ್ಸ್ಫರ್ ಆರ್ಡ್ರ್ ಮಾಡ್ಕೊಂಡು ಹೊರಟೋಗ್ಬಿಟ್ರು. ತಿರ್ಗಿ ಅಲ್ಲಿಂದ ಈಚೆಗೆ ನಾವು ತಿರ್ಗಾ ಒಂದು 4-5 ಸಲ ಸೀಸಿಂಗ್ ಆರ್ಡ್ರ್ ಎಲ್ಲ ತಂದಿದ್ವಿ. ತಿರ್ಗಾ ವಾಪಸ್ಸು ಏನೋ CO ಅವರು ಇನ್ನೊಂದು ತಿಂಗಳು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಮಾಡಿಕೊಡ್ಲಿಲ್ಲ. ಅದರಿಂದ ಇವತ್ತು ಅಟ್ಯಾಚ್ಮೆಂಟ್ ತಂದಿದ್ವಿ. ಚೇರ್ಗಳು, ಅಧ್ಯಕ್ಷರದ್ದು, ಉಪಾಧ್ಯಕ್ಷರದ್ದು, CO ಅವ್ರದ್ದು ಚೇರ್ಗಳು, ಟೇಬಲ್ಲು ತಗೊಂಡೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಮುಂದೆ ನಮಗೆ ದುಡ್ಡು ಕೊಡಿಸ್ಲಿ ಅಂತ ನಾವು ಮನವರಿಕೆ. ಎಷ್ಟು ಅಮೌಂಟ್? ನಮಗೆ ಒಬ್ಬರಿಗೆ 40 ಲಕ್ಷ ಕೊಡಬೇಕು. ಕೊರಟಗೆರೆ ಸಿವಿಲ್ ನ್ಯಾಯಾಲಯದ ಅಮೀನ್ರಾದ ಮಂಜುನಾಥ್ ಮಾತನಾಡಿ, ಜಟ್ಟಿ ಅಗ್ರಹಾರದ ಇಬ್ಬರು ರೈತರಿಗೆ 48ಕ್ಕೂ ಅಧಿಕ ಭೂ ಪರಿಹಾರ ನೀಡಲು ನ್ಯಾಯಾಲಯ 2018ರಲ್ಲೇ ಆದೇಶ ಮಾಡಿದೆ. ರೈತರಿಗೆ ಜಮೀನು ಸ್ವಾಧೀನದ ಪರಿಹಾರ ನೀಡುವಲ್ಲಿ ಕೊರಟಗೆರೆ ಪಟ್ಟಣ ಪಂಚಾಯಿತಿ ವಿಳಂಬ ಮಾಡಿದೆ. ಇಂದು ಮಧುಗಿರಿ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಿದ್ದೇವೆ ಎಂದು ಕೊರಟಗೆರೆ ಸಿವಿಲ್ ಕೋರ್ಟ್ ಅಮೀನ್ರಾದ ಮಂಜುನಾಥ್ ತಿಳಿಸಿದ್ದಾರೆ. ಅಧಿಕ ಹಿರಿಯ ಸಿವಿಲ್ ನ್ಯಾಯಾಲಯ ಮಧುಗಿರಿ ಈ ಕೋರ್ಟಿನ ಆದೇಶದ ಪ್ರಕಾರ ಈ ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರ್ ಕಚೇರಿ ಇದೆ ಜಪ್ತಿ ವಾರೆಂಟ್ನ ಆರ್ಡರ್ ಮಾಡಿದೆ. ಇವ್ರಿಗೆ ರೈತರುಗಳಿಗೆ ಕೊಡಬೇಕಾದಂಥ ಕಾಂಪನ್ಸೇಷನ್ ಅಮೌಂಟು ಕೊಡದಲೇ ತಪ್ಪಿದ್ದಕ್ಕೋಸ್ಕರ ಇವರು ಅಮೌಂಟ್ನ ಕೊಡದಲೇ ಇರೋದಕ್ಕೋಸ್ಕರ ಈ ಚರಜಪ್ತಿ ವಾರೆಂಟ್ನ ಆರ್ಡರ್ ಮಾಡಿದ್ದಾರೆ. ಈ ಹಣ ಇಲ್ಲಿ ಬಂದು ವಿಚಾರ ಮಾಡಿದಾಗ ತಪ್ಪಿದ್ದು ಕೊಡೋಕ್ಕಾಗಲ್ಲ, ಈ ಸದ್ಯಕ್ಕೆ ಸಮಯಾವಕಾಶ ಬೇಕು ಅಂತ ಹೇಳಿದ್ವಿ. ಆದೇಶದ ಪ್ರಕಾರ ನಾವು ಈ ಚರಜಪ್ತಿ ವಾರೆಂಟ್ ಪ್ರಕಾರ ನಾವು ಪೀಠೋಪಕರಣ ಚರ್ಮಾಲುಗಳನ್ನ ಜಪ್ತಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇದ್ದೀವಿ. ಮುಂದಿನ ಆದೇಶ ಏನಿದ್ರು ನ್ಯಾಯಾಲಯ ಮಾಡುತ್ತೆ. ಇದು ಇವ್ರ ಜಮೀನಿಗೆ ಸಂಬಂಧಪಟ್ಟಂಗೆ ಜಮೀನೇನೋ ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಪನ್ಸೇಷನ್ ಕ್ಲೈಮ್ ಮಾಡಿರ್ತಾರೆ. ಇದು ಹಣ ಬಂದಿರಲ್ಲ. ನ್ಯಾಯಾಲಯದ ಆದೇಶ ನಾವು ಪಾಲನೆ ಮಾಡೋಕ್ಕೆ ಬಂದಿದ್ದೀವಿ ಅಷ್ಟೇ. ಮಂಜುನಾಥ್ ಅಂತ. ಇವರು ಬಸವರಾಜು ಅಂತ ಇವ್ರದ್ದು ಇದೆ, ಸಿ ಬಸವರಾಜು ಅಂತ. ಇವ್ರಿಗೆ ಅಂದರೆ ಸಿ ಬಸವರಾಜು ಇವರು ಅವ್ರ ಮಗ ನಂದೀಶ್ ಅವರು LRS ಹಾಕೊಂಡಿದೆ. ಅವ್ರದ್ದು ಒಂದು ವಾರೆಂಟ್ ಇದೆ. 10 ಲಕ್ಷದ
4329 ಇವ್ರದ್ದು. ಮತ್ತು ಈಗ ಇವ್ರದ್ದು ಈಗ ತೆರಜಪ್ತಿ ಮಾಡಿರ್ತಕ್ಕಂಥದ್ದು ಎಸ್ ಬಸವರಾಜು ಅಂತ, ಇವ್ರದ್ದು 38,66,234 ರೂಪಾಯಿ ಅಮೌಂಟ್ ಇದೆ. ಇಷ್ಟು ಅಮೌಂಟು ಕೊಡಬೇಕು ಅಂತ ಆದೇಶ ಆಗಿರೋದು. ಅದ್ರ ಪ್ರಕಾರ ನಾವು ನ್ಯಾಯಾಲಯದ ಆದೇಶ ಪಾಲನೆ ಮಾಡೋಕ್ಕೆ ಬಂದಿದ್ದೀವಿ. ಓಕೆ, ಥ್ಯಾಂಕ್ ಯು. ಕೊರಟಗೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ನ್ಯಾಯಾಲಯದ ಆದೇಶವನ್ನು ಕಾರ್ಯಗತ ಮಾಡುವುದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಪ್ರಮುಖ ಜವಾಬ್ದಾರಿ. ಪಟ್ಟಣ ಪಂಚಾಯಿತಿಯು ಕೋರ್ಟ್ ಆದೇಶ ನಿರ್ಲಕ್ಷ್ಯ ಮಾಡಿರುವ ಪರಿಣಾಮ ಈಗ ಸಮಸ್ಯೆ ಆಗಿದೆ. ನ್ಯಾಯಾಲಯ ಪೀಠೋಪಕರಣ ವಶಕ್ಕೆ ಪಡೆದಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸರ್ಕಾರದ ಅನುದಾನ ಮತ್ತು ಪಟ್ಟಣ ಪಂಚಾಯಿತಿಯಿಂದ ತಕ್ಷಣ ಮಾಹಿತಿ ಪಡೆದು ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮಧುಗಿರಿಯ ಘನ ಸಿವಿಲ್ ನ್ಯಾಯಾಲಯವು 2018ರಲ್ಲಿ ಆದೇಶ ಮಾಡಿದೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗೆ ಈ ಹಿಂದೆಯೇ ವಾರೆಂಟ್ ಜಾರಿಯಾಗಿದೆ. ನ್ಯಾಯಾಲಯದ ಆದೇಶವನ್ನು ನಿರ್ಲಕ್ಷ್ಯ ಮಾಡಿರುವ ಪರಿಣಾಮ ಕೊರಟಗೆರೆಯ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ, ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಕಚೇರಿಯ ಪೀಠೋಪಕರಣ ಜಪ್ತಿ ಮಾಡಿ ಮಧುಗಿರಿ ಸಿವಿಲ್ ನ್ಯಾಯಾಲಯವು ಆದೇಶ ಮಾಡಿದೆ. ಕೊರಟಗೆರೆ ಸಿವಿಲ್ ನ್ಯಾಯಾಲಯದ ಅಮೀನರಾದ ಮಂಜುನಾಥ್ ಮತ್ತು ಪರಮೇಶ್ವರಯ್ಯ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿ ಕಚೇರಿಯ ಪೀಠೋಪಕರಣವನ್ನು ವಶಕ್ಕೆ ಪಡೆಯಲಾಗಿದೆ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಭಾಗ್ಯ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಕಾನೂನಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಯಾವುದೇ ಕೋರ್ಟಿನ ಆದೇಶಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಕಾರ್ಯಗತ ಮಾಡುವಂಥದ್ದು ಆ ಅಧಿಕಾರಿಗಳ ಜವಾಬ್ದಾರಿ. ಇದು ತಾಲೂಕಿನ ಮಟ್ಟದಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿರ್ಬೋದು. ಎಷ್ಟೋ ಸಾರಿ ತಾವು ಕೇಳಿರ್ಬೋದು, ಚೀಫ್ ಸೆಕ್ರೆಟರಿ ಅವರನ್ನು ಕರೆದು ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಚೀಫ್ ಸೆಕ್ರೆಟರಿಯನ್ನು ಕಟ್ಟಕಟ್ಟೆ ಮೇಲೆ ನಿಲ್ಲಿಸಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಚೀಫ್ ಸೆಕ್ರೆಟರಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರ್ತಕ್ಕಂಥ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಹಾಗಾಗಿ ಯಾವುದೇ ಕೋರ್ಟಿನ ಆದೇಶಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಕಾರ್ಯಗತ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವರು ಯಾರು ಅಗ್ರೀವ್ಡ್ ಪಾರ್ಟಿ ಇರ್ತಾರೆ ಅವರು ಮತ್ತೆ ಕೋರ್ಟಿಗೆ ಹೋಗ್ತಾರೆ. ನಿಮ್ಮ ಆದೇಶಕ್ಕೂ ಬೆಲೆ ಇಲ್ವೇನು ಸ್ವಾಮಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಂತಹ ಡೈರೆಕ್ಷನ್ಸ್ಗಳನ್ನು ಕೋರ್ಟ್ ಕೊಡುತ್ತೆ. ಇದು ನನಗೆ ಮಾಹಿತಿ ಇಲ್ಲ. ಬಹುಶಃ ಅಂಥದ್ದೇ ಏನಾದರೂ ಕೂಡ ಘಟನೆ ಇರ್ಬೋದು ಅಂತ ನಾನು ಊಹೆ ಮಾಡ್ತೀನಿ. ಅದು ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅದನ್ನು ನಾನು ಕೂಡ ಯಾವ ರೀತಿ ಆಗಿದೆ, ಯಾಕಾಗಿದೆ, ಸರ್ಕಾರದಿಂದ ಹಣ ಬಂದಿಲ್ವಾ ಅಥವಾ ಇವರಿಂದ ಹಣ ಕೊಟ್ಟಿಲ್ವಾ, ಏನಾಗಿದೆ ಅಂತೇಳಿ ನಾನು ಕೂಡ ವಿಚಾರ ಮಾಡ್ತೀನಿ.